ಬಿಸಿ ರೋಡಿನ ತಲಪಾಡಿಯಲ್ಲಿರುವ ಆಟೋ ಗ್ಯಾಸ್ ಪಂಪ್ ಒಂದರಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ರಿಕ್ಷಾ ಚಾಲಕರು ಸತತವಾಗಿ ಎರಡನೇ ಬಾರಿಗೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ನಿಗದಿ ಮಾಡಿರುವುದಕ್ಕಿಂತ ದುಪ್ಪಟ್ಟು ಹಣ ಪಡೆಯುವುದಲ್ಲದೆ ದರ್ಪದ ಮಾತುಗಳಲ್ಲಿ ಚಾಲಕರನ್ನ ಬೆದರಿಸುತ್ತಿದ್ದಾರೆ ಎಂದು ಚಾಲಕರು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಪ್ರತಿಭಟನೆ ನಡೆದಿತ್ತು. ಪೊಲೀಸರಿಂದ ಪರಿಸ್ಥಿತಿ ತಿಳಿಯಾಗಿತ್ತು. ಇದೀಗ ಮತ್ತೆ ಆಟೋ ಚಾಲಕರು ಸಾಲಾಗಿ ರಿಕ್ಷಾಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಈ ವಿಚಾರವಾಗಿ ಸಂಬಂಧಿತ ಅಧಿಕಾರಿಯನ್ನ ಕರೆಸಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ. ఆంకరదాద బోర్డున బాడలే బొచ్చిన బాడొచ్చింది దాదా ఆంకరదాద ఆంకర మత బాతేరు వచ్చి ఇది ఎంక్లాడితే మిత్తు వైదిని ಗೊತ್ತಾಂಡೆ ಬಕ ಆಧಾರ್ ಬೈದಿನಿ ಎಂಕ್ಲಾಡಿತೆ ಮಿತ್ತು ವೈದಿನಿ ಕೂಡ ಎಂಕ್ಲಾಡನ ಆಂಕರ ಬಾತೇರ್ನು ಪಾಪುಂಡ ಬಾಡ್ಲೆ ಎಂದು ಬೋರ್ಡನ ಬಾಡ್ಲೆ ಬಂಡ ಕಲ್ತನ ಮೇರೆ ಎಂಕ್ಲಾಡಿತೆ ಪಂಪ್ ವೈದಿನಿ ಮೇರೆಗೆ ಕಾಸ್ಮಂತಿನ ಎಂಕ್ಲಾಡಿದ ಅತ್ತ ಅಲ್ಲಿ ಮುಡುಕಲ್ಲಿ ಮಾತಲ್ಲ